ನೋಟಾ ಓಟಿನ ಅಭಿಯಾನ ಅಂತೇಳಿ ಇವರಲ್ಲ. ಮಹೇಶ್ ಶೆಟ್ಟರವರು ಸರ ಹೇಳದಿದ್ರು ಕೂಡ ನಮ್ಮ ತೀರ್ಮಾನವೇ ಆಗಿತ್ತು. ಯಾಕೆಂದ್ರೆ ನಾನು ಒಬ್ಬ ಮಾಜಿ ಪಂಚಾಯತಿಯ ಕಾಂಗ್ರೆಸ್ಸಿನ ಮೆಂಬರ್, ಇವನು ಬಿಜೆಪಿಯ ಮಾಜಿ ಮೆಂಬರ್. ನಮ್ಮ ಸಂಘಟನೆ, ನಮ್ಮ ಜೊತೆಗೆ ಜನ ಇದ್ರೆ ರಾಜಕಾರಣಿಗಳ ಮೇಲೆ ನಂಬಿಕೆ ಅಲ್ವ ನಿಮಗೆ? ಇಲ್ಲ ಇಲ್ಲ ಇಲ್ಲ, ಅದನ್ನ ಕಳ್ಕೊಂಡಿರುವಂತದ್ದೇ ನಾವು ಈ ಹೋರಾಟದಿಂದ. ಅದಕ್ಕೆ ನೋಟ್ ಆಗ್ತೀರಾ? ಹೌದೌದು. ಮೋದಿ ಬಗ್ಗೆ ಒಂದು ಒಳ್ಳೆ ಒಂದು ಹಿಂದಿನ ಮಾತ್ರ ಈಗ ಇತ್ತಿಲ್ಲ, ಇದ್ರ ಮೇಲೆ ನಮ್ಗೆ ಏನು ಇದಿಲ್ಲ. ಮೋದಿ ಅಂತ ಹೇಳಿದ್ರೆ ಏನು ಬ್ಲ್ಯಾಕ್ ಮನಿ ತರ್ತೇವೆ, ಜನರಿಗೆ 2 ಲಕ್ಷ ಹಾಕ್ತೇವೆ ಅನ್ನುವಂತ ಆಶ್ವಾಸನೆ ಕೊಟ್ಟು ಮೋಸ ಮಾಡಿದ್ದು ಬಿಟ್ರೆ ಏನು ಮಾಡಿದಂತ ಇತಿಹಾಸ ನನಗೆ ಕೊಡ್ಲಿಲ್ಲ. ಸುಪ್ರೀಂ ಕೋರ್ಟಿನ ಒಂದು ನ್ಯಾಯಾಂಗ ಬ್ರಾಡ್ ಪ್ರೊಫೆಷನರ್ ಇದೆಯಲ್ಲ, ಅದು ಕೂಡ ಒಂದು ಅವರಿಗೆ ನೋವಾಗಬೇಕಿತ್ತು. ಡೆಲ್ಲಿಗೆ ಹೋಗಿದ್ರು ಹೋರಾಟಗಾರರು ಸೌಜನ್ಯ ಪರವಾಗಿ, ಎಚ್ಚೆತ್ತುಕೊಳ್ಬೇಕಿತ್ತು ಅಲ್ವಾ? ಅವಕಾಶ ಇಲ್ಲ. ಮೋದಿ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ? ಅಲ್ಲ, ಗೊತ್ತಿದೆ. ಒಬ್ಬ ದೊಡ್ಡ ಮನುಷ್ಯ ನಮ್ಮ ತಂದೆಯಾಗಿ ಕುತ್ಕೊಂಡಿರ್ತಾನೆ, ಮಕ್ಕಳು ಮಾಡುವ ಅಕ್ರಮಗಳು ಪ್ರತಿಯೊಂದು ಗೊತ್ತಿರುತ್ತೆ. ತಂದೆಯ ಸ್ಥಾನದಿಂದ ಅವ ಕೆಳಗೆ ಬರಬೇಕಾಗ್ತದೆ. ಅದಕ್ಕೋಸ್ಕರ ಮೌನ ಅಲ್ಲಿ ಕುತ್ಕೊಂಡಿದ್ದಾನೆ. ಮಕ್ಕಳು ಇದ್ದಾರೆ, ಮಕ್ಕಳಿಗೆ ಆನ್ಸರ್ ಮಾಡಿದ್ದಿದ್ರೆ ತಂದೆ ಎಲ್ಲಿಗೆ ಹೋಗ್ತಾನೆ? ತಂದೆನ ಹೊರಗೆ ಹಾಕ್ತಾರೆ. ಈಗ ನನ್ನ ತಪ್ಪ ಇದ್ದಾರೆ ಅಂತ ನೋಡುವ, ತಂದೆಗೆ ತಕ್ಕ ಮಕ್ಕಳಾದ್ರಡ್ಡಿಲ್ಲ. ಅವಿವೇಕಿಗಳನ್ನ ಹಿಡ್ಕೊಂಡು ತಂದೆ ಸ್ಥಾನದಲ್ಲಿ ಕೂರ್ಲಿಕ್ಕೆ ಆಗ್ತದ? ಅವನನ್ನು ಹೊರಗೆ ಹಾಕ್ತಾರೆ ಅಷ್ಟೇ. ಹಾಗೆ ಆಗ್ತದೆ, ಮಾತಾಡ್ಲಿಕ್ಕಿಲ್ಲ. ಆದ್ರಿಂದ ನರೇಂದ್ರ ಮೋದಿ ಅವರು ಅಚ್ಚೆ ದಿನ ಆಯೇಗ ಕಬ್ ಹಮ್ ದಿಖಾನೆ ಕಾ, ಬೇಟಿ ಬಚಾವ್ ಬೇಟಿ ಪಡಾವ್, ಬೇಟಿ ಬಚಾನೆ ಕಾ ಗಿರೀಶ್ ಮಟ್ಟಣ್ಣ ಸರ್ ಹೇಳ್ತಾರಲ್ಲ. ಬೇಟಿ ಹೆಣ್ಣು ಮಕ್ಕಳು ಒಂದು ಮಗಳಾಗಿ ಉಳಿದು ನಮ್ಮ ಸಂಸಾರ ಫ್ಯಾಮಿಲಿಯನ್ನ ಸಂಘರ್ಷಣೆ ಮಾಡಿ ಅವಳು ಕಾಪಾಡಿದ್ರೆ ಮಾತ್ರ ಹೆಣ್ಮಕ್ಳಲ್ಲ, ಗೌರವಿಸ್ಬೇಕಲ್ಲ. ಹೆಣ್ಮಕ್ಳೇ ಇಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಏನ್ ಮಾಡ್ಲಿಕ್ಕಾಗುತ್ತೆ? ಯಾರು ಬೇಡ ನಮ್ಗೀಗ. ಸೌಜನ್ಯ ನ್ಯಾಯ ಕೊಡೋರಿಗೆ ನಮ್ಗೆ ಯಾರು ಬೇಡ. ಯಾರ ಮೇಲೂ ನಂಬಿಕೆ ಇಲ್ಲ, ಯಾರ ಮೇಲೂ ನಂಬಿಕೆ ಇಲ್ಲ. ನಾವು ಯಾಕಂತ ಹೇಳಿದ್ರೆ ಎಲ್ಲೆಲ್ಲೋ ಹೋರಾಟ ಆಗ್ತಿತ್ತು, ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಯಾರಿಗೂ ಕಣ್ ತೋರುದಿಲ್ಲ, ಯಾವ್ದು ಮಾಧ್ಯಮದಲ್ಲೂ ಬರುದಿಲ್ಲ, ರಾಷ್ಟ್ರಕತೆ ಚಾನಲ್ ಯಾವ್ದು ಬರುದಿಲ್ಲ. ಟಿವಿ ಹಾಕಿದ್ರ ಗತಿಗೆ ಬೇರೆ ಬೇರೆ ಯಾವ್ದು ಒಂದು ಧಾರಾವಾಹಿ ಟೈಪ್ ಮಾಡಿ ತೋರಿಸ್ತಿದ್ರಲ್ಲ. ನಾವು ಮಾಡಿದ್ದು ಇದಕ್ಕೆ ಅವ್ರು ಮಾಡಿದ್ದು ಯಾರೇ ಮಾಡ್ಲಿ, ಅದು ಒಂದು ಹಾಕ್ಲಿಕ್ಕೆ ಇವ್ರ ಹತ್ರ ಆಗೋದಿಲ್ಲ ಅಲ್ಲ. ಆ ಕೇಸ್ ಇವ್ರು ಯಾಕೆ ಹಾಕ್ತಾರೆ? ಇವ್ರು ತಪ್ಪು ಮಾಡ್ಲಿಲ್ಲ ಅಂತ ಹೇಳ್ರ ಮೇಲೆ ಯಾಕೆ ಹಾಕ್ಬೇಕು ಅದನ್ನ ಅಲ್ವಾ? ಯಾಕೆ ಹಾಕ್ಬೇಕಿದ್ನ ಎಲ್ಲ ತೋರಿಸ್ಬೋದಲ್ಲ. ಎಷ್ಟು ಕಾರ್ಯಕ್ರಮ ಎಲ್ಲೆಲ್ಲೋ ನಡೀತಾ ಇದೆ. ನಾವು ಬೆಳ್ತಂಗಡಿ ಹೋಗಿದ್ದೇವೆ, ಉಜ್ರಿ ಹೋಗಿದ್ದೇವೆ, ಕಾರ್ಕಳ ಹೋಗಿದ್ದೇವೆ, ರಕ್ತಾಕ್ಷರ ಅಭಿಯಾನ ಅಂದೇಳಿ ನಾವೇ ಕೈವಾಟಿ ಮಾಡಿ ಕೊಟ್ಟು ಬಂದಿದ್ದೇವೆ. ಹಾಗೆ ಅವ್ರು ನಾವು ಹೋರಾಟಗಾರರ ಏನು ಯಾರು ನಮ್ಗೆ ಇದು ಮಾಡೋದಲ್ಲ, ನಮ್ಮ ಸ್ವಂತ ಇದರಿಂದ ಹೋಗಿದ್ದು. ಯಾರು ನಮ್ಮನ್ನ ಇದು ಮಾಡಲಿಲ್ಲ. ಅವರ ಇಲ್ಲಿಗೆ ಡೆಲ್ಲಿಗೆ ಹೋದಾಗಳಿಗೂ ಇವ್ರಿಗೆ ಕಣ್ಣಿಗೆ ತೋರೋದಿಲ್ಲಲ್ಲ. ಮತ್ತೆ ಯಾಕೆ ಓಟ್ ಹಾಕ್ಬೇಕು ನಾವು? ಯಾರನ್ನ ಯಾಕೆ ಆಯ್ಕೆ ಮಾಡ್ಬೇಕು ನಾವು ಅಲ್ವಾ? ನ್ಯಾಯ ಸಿಗ್ಲಿ ಅಲ್ಲ. ನಾವೀಗ ಬಂದದ್ದು ಒಂದು ಹೆಣ್ಣಿನ ಹೊಟ್ಟೆಯಲ್ಲಿಂದ ಅಲ್ಲ, ಒಂದು ಹೆಣ್ಣಿನ ಆ ರೀತಿ ಮಾಡ್ದಲ್ಲ ಯಾರಿಗೂ ಕಣ್ಣು ತೋರೋದಿಲ್ಲ ಅಂತ ಹೇಳಿದ್ರ ಮೇಲೆ ಏನೇನೋ ಭಾಷಣ ಮಾಡ್ತಾರೆ, ಹಿಂದಿಯಲ್ಲಿ ಮಾಡ್ತಾರೆ, ಅದು ಹಾಗೆ ಹಿಂಗೆ ಅಂತೇಳಿ. ನಮ್ಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ನಾವು ಈ ಸಲ ಮಾತ್ರ ಖಂಡಿತ ನೋಟಕ್ಕಾಗ್ತೀವಿ. ಯಾರು ಬೇಡ ನಮ್ಗೆ, ನಂಬಿಕೆ ಇಲ್ಲ. ಇಲ್ಲ ನಾವು ಕಾಲಿದ್ದಕ್ಕೆ ಹಾಕಿಬಿಡು ಅಷ್ಟೇ, ವೇಸ್ಟ್ ಮಾಡೋದಿಲ್ಲ. ಓಟ್ ಎಲ್ಲರೂ ಮಾಡಬೇಕು, ಓಟ್ ವೇಸ್ಟ್ ಮಾಡೋದಿಲ್ಲ. ನೋಟಕ್ಕಾಗ್ತೀವಿ.